ತುಳುನಾಡಿನಲ್ಲಿ ದೈವಾರಾಧನೆ ಮತ್ತು ಅದರ ಹಿಂದಿರುವಂತಹ ಸಾಮರಸ್ಯದ ಸಂದೇಶ ಈಗಿನ ಪೀಳಿಗೆಗೆ ಅಗತ್ಯವಾಗಿದ್ದು ಇದರ ಕುರಿತಾದ ಸಂಶೋಧನಾ ಕೃತಿ ಬಿಡುಗಡೆಯಾಗಿದೆ. ಪತ್ರಕರ್ತ ನವೀನ್ ಸೂರಿಂಜಿ ಅವರು ಹಲವು ಹಿರಿಯ ವಿದ್ವಾಂಸರು ಬರೆದಂತಹ ಕೃತಿಗಳ ಅಧ್ಯಯನ ಮಾಡಿ ದೈವಗಳು ಸಾರಿದಂತಹ ಸಾಮರಸ್ಯದ ಸಂದೇಶಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಸತ್ಯಲು ಎಂಬ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಬಲ್ಮಠದ ಸಹೋದಯ ಸಭಾಂಗಣದಲ್ಲಿ ನಡೆದಿದೆ. ಸತ್ಯಲು ಪುಸ್ತಕವನ್ನು ಸಾಹಿತಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಅತ್ರಾಡಿ ಅಮೃತ ಶೆಟ್ಟಿ ಅವರು ಬಿಡುಗಡೆ ಮಾಡಿದ್ದಾರೆ. ಮೊದಲ ಪ್ರತಿಯನ್ನ ಪತ್ರಕರ್ತ ನವೀನ್ ಸೂರಿಂಜಿ ಅವರ ಪೋಷಕರಿಗೆ ಹಸ್ತಾಂತರಿಸುವ ಮೂಲಕ ಕೃತಿ ಬಿಡುಗಡೆ ಮಾಡಲಾಗಿದೆ. ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಬಿಡುಗಡೆಯಾದ ಈ ಪುಸ್ತಕ ಈಗಿನ ಕಾಲಘಟ್ಟದಲ್ಲಿ ಜನರು ಅಗತ್ಯವಾಗಿ ಓದಬೇಕಾಗಿರುವಂತಹ ಕೃತಿಯಾಗಿದೆ. ತುಳುನಾಡಿನ ಪಾರ್ಧನ, ಬೀರ, ಐತಿಹ್ಯದ ಅಧ್ಯಯನದ ಮೂಲಕ ಸತ್ಯಲು ಎನ್ನುವುದು ಶೋಷಣೆ, ಅಸಮಾನತೆಯ ವಿರುದ್ಧ ಹೋರಾಡಿ ನಮ್ಮ ಪೂರ್ವಿಕರು ಎಂಬುದನ್ನು ಈ ಕೃತಿಯಲ್ಲಿ ತೋರಿಸಲಾಗಿದೆ. ಅಲ್ಲದೆ ಎಲ್ಲ ಜಾತಿ ಧರ್ಮಗಳ ಜನರನ್ನ ದೈವಗಳು ಹೇಗೆ ಒಂದೇ ಕುಟುಂಬವಾಗಿ ನೋಡಿವೆ ಎಂಬುದನ್ನು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೋಮು ಸಂಘರ್ಷಗಳಾಗ್ತಾ ಇರುವಂತಹ ಕರಾವಳಿಯಲ್ಲಿ ದೈವಗಳು ಯಾವ ರೀತಿಯ ಸೌಹಾರ್ದದ ಸಂದೇಶ ನೀಡಿವೆ ಎಂಬ ಕುರಿತಾಗಿ ಪಾಡ್ದನ, ಬೀರೆಗಳನ್ನು ಸಾಕ್ಷಿಯಾಗಿಟ್ಟುಕೊಂಡು ಈ ಕೃತಿ ರಚಿಸಲಾಗಿದೆ. ದೈವಾರಾಧನೆಯಲ್ಲಿ ವೈದಿಕ ಪ್ರವೇಶದ ಕುರಿತಾಗಿ ದೈವಗಳು ಏನು ಹೇಳ್ತವೆ ಎಂಬುದು ಕೂಡ ಇದರಲ್ಲಿ ವಿವರಿಸಲಾಗಿದೆ. ಪತ್ರಕರ್ತ ನವೀನ್ ಸೂರಿಂಜಿ ಅವರ ಈ ಅಧ್ಯಯನ ಕೃತಿಯ ಬಗ್ಗೆ ಅನೇಕ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ದೈವಾರಾಧಕರು ಸೇರಿ ಪ್ರತಿಯೊಬ್ಬರು ಓದಬೇಕಾಗಿರುವಂತಹ ಅಧ್ಯಯನ ಕೃತಿಯಾಗಿದೆ. ಕತ್ಲಕಾನದಲ್ಲಿ ಗುಳಿಗ ಹುಟ್ಟಿದ್ದು, ಅಲ್ಲಿ ಘಟ್ಟದಲ್ಲಿ ಹುಟ್ಟಿದ ಗುಳಿಗ ಬಂದು ಕರೆಕ್ಟ್ ನಾಗೇಶ್ ಕುಮಾರ್ ದಕ್ಷಿಣದಲ್ಲಿ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ಬಂದು ತನ್ನ ಶಕ್ತಿಯನ್ನು ತೋರಿಸಿದ ಅಂತ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ನನಗೆ ಅಲ್ಲಿ ನನ್ನ ಗೆಳೆಯರ ಹತ್ರ ಪುಸ್ತಕ ತಗೊಂಡು ನೋಡುವಾಗ ಅದರ ಮುನ್ನುಡಿ ಇದೆಯಲ್ಲ, ಅದು ಇಡೀ ಪಂಚಾಂಗ, ಈ ಪುಸ್ತಕದ ಪಂಚಾಂಗ ಹೇಳ್ತಾ ಇದೆ. ಅದು ಏನು ಅಂದರೆ, ತುಳುನಾಡಿಗಾಗಿ ವೀರ ಮರಣವನ್ನಪ್ಪಿ ದೈವಸ್ಥಾನಕ್ಕೆ ಏರಿದವರಿಗೆ ಈ ಪುಸ್ತಕ ಅರ್ಪಣೆ. ಮತ್ತಲೂ ಈಗಲೂ ಇದನ್ನು ಮಾಡ್ತಿರುವ ಪಾತ್ರಿಗಳಿಗೆ, ದೈವ ಪಾತ್ರಿಗಳಿಗೆ ನನ್ನ ಪುಸ್ತಕ ಅರ್ಪಣೆ ಆಗಿದೆ. ನಿಮಗೆಲ್ಲ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತ ಹೇಳಿದ್ಲಲ್ಲ, ಅವಳು ನಮ್ಮೆಲ್ಲರ ದೇವತೆ. ಈ ತುಳುನಾಡಿನ ದೈವಗಳೆಲ್ಲವೂ ಇಂತಹದ್ದೇ ದೈವಗಳು, ಇವಕ್ಕೆ ಪರಮ ಕಾರುಣ್ಯ ಇದೆ. ಹಾಗಾಗಿ ಅವು ತೋಡುದ ನೀರು ಗುಡ್ಡದ ಪೂ, ಯಾಕೆಂದರೆ ನಿನಗೆ ಸರಳತೆಯಲ್ಲಿ ಮಾಡುವ ಅಬ್ಬರ ಎಲ್ಲ ಬೇಡ ಅಂತ. ಕೊನೆಯದಾಗಿ ನಿಂತಹ ಜನರಿಗೆ ಸ್ಯಾಟಿಸ್ಫೈ ಆಗ್ತದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಅಂತಹ ಒಂದು ಕಾಲದಲ್ಲಿರುವಾಗ ಬದುಕಿನ ರಾಜಕಾರಣವನ್ನು ಮಾತಾಡಿದ್ದು ಯಾವುದು ಅಂದರೆ ತುಳುನಾಡಿನ ದೈವಗಳು. ಬದುಕಿನ ರಾಜಕಾರಣದ ಬಗ್ಗೆ ಮಾತಾಡಿದ್ದು ತುಳುನಾಡಿನ ದೈವಗಳು. ನಾನು ಕಮ್ಯುನಿಸ್ಟ್ ಪಾರ್ಟಿ ಅಲ್ಲ,